ಇಟ್ಕೊಂಡಿದ್ದಾರೆ. ಏನಿದು? ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈಚೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ನೋಡಿ, ಸುಜಾಂಟಿ. ಹಾಯ್ ಸುಜಾಂಟಿ ಮತ್ತು ಅಮ್ಮ. ಸೊ ಇವಾಗ ಟೈಮ್ 5:30 ಆಗಿದೆ ಆ್ಯಂಡ್ ಇವತ್ತು ನಾವು ಉಡುಪಿ ಪರ್ಯಾಯ, ಹಾಗೆ ನಾವು ಹೋಗ್ತಾ ಇದ್ದೀವಿ ಈಗ ರೆಡಿಯಾಗಿ. ಆ್ಯಂಡ್ ಇವತ್ತು ಫುಲ್ ನೈಟ್ ನಾವು ಅಲ್ಲೇ ಇರುವಂಥದ್ದು, ಟೆಂಪಲಲ್ಲಿ ಮತ್ತು ರಥಬೀದಿಯಲ್ಲಿ ಎಲ್ಲ ಪ್ರೊಸೆಷನ್ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತಲ್ವಾ? ನಿಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸಾ? ಓಕೆ. ನಾವು ಬಿಫೋರ್ ಲಾಸ್ಟ್ 2024ಗೆ ನೋಡಿದ್ದು, ಫುಲ್ಲು ನೋಡಿದ್ದು, ತುಂಬ ಚೆನ್ನಾಗಿತ್ತು. ಹಾಗೆ ಈ ಸತಿ ಕೂಡ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಇನ್ನೊಬ್ಬರು ಗೆಸ್ಟು ನಿತೇಶ್ ಆ್ಯಕ್ಚುಲಿ ನಮ್ಮ ಜೊತೆ ಬರ್ತಾ ಇಲ್ಲ, ಅವ್ರು ಕೊಚ್ಚಿಗೆ ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಟೈಮಿಂಗ್ಸ್ ಒಂದೇ ಇರೋದ್ರಿಂದ ಇವಾಗ ನಾವೆಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಎಸ್, ನಾವೀಗ ಉಡುಪಿ ರೀಚ್ ಆಗಿದ್ದೇವೆ. ನೋಡ್ಬೋದು ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ಉಂಟು. ಸೊ ಹಾಗೆ ಬೇರೆ ಬೇರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಉಂಟು, ಓಪನ್ ಥಿಯೇಟರ್ ಮಾಡಿದ್ದಾರೆ. ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಪರ್ಯಾಯದ ಫಸ್ಟ್ ಪ್ರೋಗ್ರಾಮ್, UB ಸ್ಕ್ವೇರ್ ಬಿಲ್ಡಿಂಗ್. ಆ್ಯಂಡ್ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದೀವಿ. ಸೊ ಎಲ್ಲರೂ ಕೂತ್ಕೊಂಡಿದ್ದೇವೆ. ಆ್ಯಂಡ್ ಹಿಯರ್ ಇಸ್ ದ ಸ್ಟೇಜ್. ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿ ಮುಖಾಂತರವಾಗಿ ನಮ್ಮ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಕೂಡ ಒಟ್ಟು ಸೇರಿ ಈ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಕ್ಷಗಿರಣ ಕಲಾ ಪ್ರತಿಷ್ಠಾನ ಇದರ ಕುಮಾರಿ ರಮ್ಯಾ ದೇಶಪಾಂಡೆ, ಅದೇ ರೀತಿಯಾಗಿ ಕುಮಾರಿ ಯಶಸ್ವಿ ಅಶೋಕ್ ಜೋರಾದ ಚಪ್ಪಾಳಿ ಬರಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನೈಟ್ ಡಿನ್ನರಿಗೆ ಬಂದಿದ್ದೀವಿ. ಚುಮ್ಮಿ ಅಕ್ಕನ ಬಿಲ್ಡಿಂಗ್ UB ಸ್ಕ್ವೇರ್ನ ಸೆಕೆಂಡ್ ಫ್ಲೋರಲ್ಲಿ ನಮಗೆ ಡಿನ್ನರ್ ಆರ್ಗನೈಸ್ ಮಾಡಿದ್ರು ಚುಮ್ಮಿ ಅಕ್ಕ. ಹಾಗೆ ಈಗ ಊಟ ಮಾಡ್ಲಿಕ್ಕೆ ಬಂದಿದ್ದೀವಿ. ಆ್ಯಂಡ್ ಇದು ಸೊ ಇಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ. ಜೊತೆ ಸ್ಟಾರ್ಟ್ ಮಾಡಿದ್ರಾ? ಹೇಗಿದೆ? ಚೆನ್ನಾಗಿದೆಯಾ?
ಸ್ಪೆಷಲ್ ಗೆಸ್ಟ್ ಕೂತ್ಕೊಂಡಿದ್ರು. ಪರ್ಯಾಯದ ಸ್ಪೆಷಲ್ ಗೆಸ್ಟ್ ಅಲ್ಲ ಬಾಬು? ಎಷ್ಟು ಉದ್ದಾಗಿದೆ, ಸಾಫ್ಟ್ ಉಂಟು, ಎಂತ ಸಹ ಮಾಡ್ತಾ ಇಲ್ಲ, ಎಷ್ಟು ಎತ್ಕೊಂಡ್ರು ಸಹ. ಫಸ್ಟ್ ಟೈಮ್ ನೋಡುದು ನಮ್ಮನ್ನ, ಆದ್ರೂ ಕೂಡ ಒಂಚೂರು ಎದ್ಕೊಂಡಿಲ್ಲ ಅಲ್ಲ. ಸೊ ಕ್ಯೂಟ್ ಅಂಡ್ ಫ್ರೆಂಡ್ಲಿ ಕ್ಯಾಟ್. Thank you so much. So we have one more absolutely excellent singer, that is Ganesh Pachils. ಇಲ್ಲಿ ಒಂದು ಶಾಪ್ ಅಲ್ಲಿ ಗೋಲಿ ಸೋಡಾ ತಗೊಂಡಿದೀವಿ. ಹಾಗೆ ಈಗ ಟ್ರೈ ಮಾಡ್ತಾ ಇದ್ದೀವಿ ಗೋಲಿ ಸೋಡಾ. ಹೇಗಿದೆ? ಚೆನ್ನಾಗಿದೆಯಾ? ಕುಡಿಬಹುದಾ? ಇದು ಗೊತ್ತಿಲ್ಲ ಯಾವ ಫ್ಲೇವರ್ ಅಂತ. ಯಾವ ಫ್ಲೇವರ್ ಇದು? ಗ್ರೀನ್ ಕಲರ್ ಮಿಂಟಾ? ಸುಜಾಂಟಿ ಪಿಂಕ್ ಕಲರ್ ತಗೊಂಡಿದ್ದಾರೆ. ಏನಿದು? ಸ್ಟ್ರಾಬೆರಿಯಾ? ಸ್ಟ್ರಾಬೆರಿ ಫ್ಲೇವರ್.
ಈಗ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ನಮ್ಮ ಹೊರ
ರಕ್ಷಣೆಯೇ ನನ್ನ ಗುರಿ. ಇದೇ ಗುರು ಜಗತ್ತಿಗೆ ನೀಡಿದ ಅಪರೂಪದ ಕೊಡುಗೆ ಮತ್ತು ಇದು ಕೇವಲ ಒಂದು ತರಕಾರಿಯಲ್ಲ,